ಕೋಟೆಪುರ ಅನುದಾನಿತ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆದ ಶಾಲಾ ಕಟ್ಟಡಗಳನ್ನು ನವೀಕರಣ ಮಂತೊಂದುಲ್ಲೆರ್ ಉಲಾಯಿಡ್ ಸಭಾಂಗಣದ ನವೀಕರಣದ ಬೇಲೆಲ್ಲ ನಡತೊಂದುಂಡು ಈನತ ಅನುದಾನ ಒದಗಾಯಿನ ಶಾಸಕರು ಶ್ರೀ ಯುಟಿ ಖಾದರ್ ಗುರುವಾರ ಕಂಡ ಈ ಕಾಮಗಾರಿಯನ್ನು ವೀಕ್ಷಣೆ ಮಂತೇರು. ಕೋಟೆಪುರ ಅನುದಾನಿತ ಟಿಪ್ಪು ಸುಲ್ತಾನ್ ಶಿಕ್ಷಣ ಸಂಸ್ಥೆಡು ಶಾಸಕರು ಶ್ರೀ ಯುಟಿ ಖಾದರ್ನ ಅನುದಾನದ ನವೀಕೃತ ಆಯ್ನ ಶಾಲದ ಕಟ್ಟಡದ ಕಾಮಗಾರಿಯನ್ನು ಗುರುವಾರ ಕಾಂಡೆ ಶಾಸಕರು ವೀಕ್ಷಣೆ ಮಂತೇರು. ಈ ಪೊರ್ತು ಪಾತೆರ್ನ ಶ್ರೀ ಯುಟಿ ಖಾದರ್ ಮಾತೆಲ್ಲ ಸೇರೊಂದು ಚರ್ಚೆ ಮಂತದು ಈ ಶಾಲೆಯನ್ನು ಉತ್ತಮವಾಯಿನ ಶಾಲೆ ಆದು ಪರಿವರ್ತನೆ ಮಂತದ ತಂಕ್ಲನ ದಾದ ಯೋಜನೆ ಇತ್ತಂಡ ಐಕ ಅನುಗುಣವಾದ 50% ಬೇಲೆಲು ಆತನ ಪಾಡು ತೆರಿಪಾಯರು. ಶುಭಾಶಯಗಳನ್ನು ಸಲ್ಲಿಸಿಕೊಂಡು ಇಲ್ಲಿ ಕಲಿಸಿದಂತಹ ಮುಖ್ಯ ಶಿಕ್ಷಕರು ಎಲ್ಲ ಶಿಕ್ಷಕ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಜನಪ್ರತಿನಿಧಿಗಳನ್ನು ಇಲ್ಲಿ ಕಲಿತು ಹೋದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತು ಇದಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ಅವತ್ತಿನಿಂದಲೂ ಯುಕೆ ಇಬ್ರಾಹಿಂ ಮತ್ತು ಬಂದಂತೆಲ್ಲ ನಮ್ಮ ದರ್ಗದ ಅಧ್ಯಕ್ಷರನ್ನು ಈಗಿನ ಅಧ್ಯಕ್ಷರನ್ನು ಮತ್ತು ಎಲ್ಲ ಸಮಿತಿಯ ಸದಸ್ಯರನ್ನು ನಾವು ಇವತ್ತು ಸ್ಮರಿಸಬೇಕಾಗ್ತದೆ. ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ಇವತ್ತು ಶಿಕ್ಷಣ ಸಂಸ್ಥೆ ಅವತ್ತು ಪ್ರಾರಂಭ ಮಾಡಿ ಇದನ್ನು ಮುಂದುವರಿಸಿಕೊಂಡು ಇವತ್ತು ಬಂದ ಕಾರಣ ಬೇರೆ ಬೇರೆ ಸಮಸ್ಯೆಗಳಿದ್ರೂ ಕೂಡ ಎಲ್ಲವೂ ಸಹಿಸಿಕೊಂಡು ಇವತ್ತು ಮುಂದುವರಿಸಿಕೊಂಡು ಈ ಪ್ರದೇಶದ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ ಸಿಗಬೇಕು ಉದ್ದೇಶದಿಂದ ಈ ಪ್ರದೇಶದ ಅವರು ಬಹಳಷ್ಟು ಇವತ್ತು ಅತ್ಯುತ್ತಮ ಶಿಕ್ಷಕರಾಗಿ ಅತ್ಯಂತ ದೊಡ್ಡ ಸ್ಥಾನಕ್ಕಾಗಿ ಕ್ರಾಂತಿಕಾರಿ ಬದಲಾವಣೆ ಈ ಪ್ರದೇಶದಲ್ಲಿ ಇವತ್ತು ಆಗಿದೆ. ಈ ಸಂದರ್ಭದಲ್ಲಿ ಇದನ್ನು ಇನ್ನಷ್ಟು ಉತ್ತಮವಾಗಿ ಮುಂದೆ ತೆಗೆದುಕೊಂಡು ಹೋಗ್ಬೇಕಂತೇಳಿ ಈ ಪ್ರದೇಶದ ಎಲ್ಲ ಕಿರಿಯರ ಮತ್ತು ವಿಶೇಷವಾಗಿ ಯುವಕ ಸಂಘ ಸಂಸ್ಥೆಗಳ ಕಾಳಜಿಯಾಗಿತ್ತು. ಒಂದು ದಿವಸ ಬಹುಶ ದೀರ್ಘ ಮಾತ್ರ ಇನ್ನೊಮ್ಮೆ ಮಾತ್ರ ಸಂದರ್ಭದಲ್ಲಿ ಈ ಪ್ರದೇಶದ ನಮ್ಮ ಸಂಸ್ಥೆಗಳಾದ ಕೆ ಬೋಡಿ ಫ್ರೆಂಡ್ ಸರ್ಕಲ್, ಯಂಗ್ ಬಾಯ್ಸ್, ಸೀಸೈಡ್ ಬಾಯ್ಸ್, ಸುಲ್ತಾನ್ ಕೋಟೆಪುರ ಮತ್ತೆಲ್ಲ ನಮ್ಮ ಯುವ ಸಮಿತಿ ಮತ್ತು ಊರ ಹಿರಿಯರು ಇದನ್ನು ಅಭಿವೃದ್ಧಿಪಡಿಸಬೇಕಂತ ಚರ್ಚೆ ಮಾಡಿದಾಗ ಆ ಸಂಘ ಸಂಸ್ಥೆಗಳ ಮತ್ತು ಹಿರಿಯರ ವಿಶೇಷವಾದ ಒಂದು ಕಾಳಜಿ ಮುಖಾಂತರ ನಾವೆಲ್ಲ ಜೊತೆಗೂಡಿ ಸೇರಿಕೊಂಡು ಇದನ್ನೊಂದು ಉತ್ತಮವಾದ ಶಾಲೆಯಾಗಿ ಪರಿವರ್ತನೆ ಆಗಿದೆ. ನಮ್ಮ ಏನು ಯೋಜನೆ ಇತ್ತ ಅದರ ಅನುಗುಣ ಒಂದು 50% ಕೆಲಸ ಇವತ್ತು ಆಗುವಂಥ ಬಿಲ್ಡಿಂಗ್ ಕಟ್ಟಡ ರಿಸ್ಟ್ರಕ್ಚರ್ ಆಗಿದೆ. ಬಿಲ್ಡಿಂಗ್ಗೆ ಬೇಕಾದ ಮೂಲಭೂತ ಸೌಕರ್ಯ ಇವತ್ತು ಸಿಕ್ಕಿದೆ. ಇನ್ನು ಮುಂದಿನ ಯೋಜನೆಗಳು ಏನಂತ ನಾವು ಅದನ್ನು ಚರ್ಚೆ ಮಾಡ್ತಿದ್ದೇವೆ. ಮುಂದೆ ಗ್ರೌಂಡ್ ಅನ್ನು ಚೆನ್ನಾಗಿ ಮಾಡಿಸಬೇಕು, ಉತ್ತಮವಾದ ಗ್ರೌಂಡ್ ಫೆಸಿಲಿಟೀಸ್, ಉತ್ತಮವಾದ ಗಾರ್ಡನ್ ಬೇಕು, ಸಣ್ಣ ಮಕ್ಕಳಿಗೆ ಆಡ್ಲಿಕ್ಕೆ ಸಣ್ಣ ಮಟ್ಟ ಒಂದು ಪ್ರದೇಶ ನಿರ್ಮಾಣ ಮಾಡಲಿದ್ದ ಆ ಒಂದು ಆಲೋಚನೆ ಕೂಡ ಅದಕ್ಕೆ ಬೇರೆ ಬೇರೆ ನಮ್ಮ ಕಂಪನಿಗಳ ಮುಖಾಂತರ ವಿಶೇಷದ ಅನುದಾನ ಕೂಡ ಕೋರಿದೆ. ಅದು ಬಂದ ತಕ್ಷಣ ಕೆಲಸವನ್ನು ಇವತ್ತು ಪ್ರಾರಂಭಿಸಲಾಗುವುದು. ನಮ್ಮ ಇನ್ನಿತರ ಚಟುವಟಿಕೆಗಳಿಗೆ ಇವತ್ತು ಸಂಸ್ಕೃತಿ ಕಾರ್ಯಕ್ರಮಗಳಿಗೆ ಇವತ್ತು ಶಾಶ್ವತವಾದ ಒಂದು ಸ್ಟೇಜ್ ಅನ್ನು ಕೂಡ ಬೇಡಿಕೊಂಡಿದ್ದಾರೆ. ಶಾಲಾ ಸಂಚಾಲಕರು ಹಾಜಿ ಎಕೆ ಮೊಹಿದ್ದೀನ್, ಶಾಲಾಭಿವೃದ್ಧಿ ಸಮಿತಿ ಕಾರ್ಯದರ್ಶಿ ಅಬ್ದುಲ್ ಸಮದ್, ಫಯಾಜ್, ನಿಯಾಜ್, ಗುತ್ತಿಗೆದಾರರು ಜನಾರ್ದನ್ ರೆಡ್ಡಿ, ಕೋಟೆಪುರ ಜುಮಾ ಮಸೀದಿಯ ಅಧ್ಯಕ್ಷರು ಜನಾಬ್ ಅಬ್ಬಾಸ್ ಇಂಚಿದಿ ಪ್ರಮುಖರು ಈ ಪೊರ್ತೋಟುಗೆ ಎತ್ತಿರು. ಶಾಲಾ ಮುಖ್ಯ ಶಿಕ್ಷಕರು ಎಂಎಚ್ ಮಲಾರ್ ಎತ್ಕೊಂಡಿರು.